ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನೀಡಲ್ಪಡುವ 2021ನೇ ಸಾಲಿನ ಪ್ರತಿಷ್ಠಿತ ಪಾಕೋ ಪ್ರಶಸ್ತಿಯನ್ನ ಹೊಸ ದಿಗಂತ ಪತ್ರಿಕೆಯ ವರದಿಗಾರ ಮಿಥುನ್ ಕೊಡೆತ್ತೂರು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂದು ನಗರದ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಡಿಸಿಪಿ ಹರಿರಾಮ್ ಶಂಕರ್ ಪ್ರಶಸ್ತಿ ಪ್ರದಾನ ಮಾಡಿದರು. ಬಳಿಕ ಮಾತನಾಡಿದ ಅವರು ಗ್ರಾಮೀಣ ಭಾಗದ ಸಮಸ್ಯೆ ಸವಾಲುಗಳನ್ನು ತಮ್ಮ ಬರಹಗಳ ಮೂಲಕ ಪರಿಚಯಿಸುವುದರೊಂದಿಗೆ ಆಡಳಿತವನ್ನ ಎಚ್ಚರಿಸುವ ಕೆಲಸವನ್ನ ಪತ್ರಕರ್ತರು ಬದ್ಧತೆಯಿಂದ ನಿರ್ವಹಿಸಬೇಕು. ಪತ್ರಿಕಾ ಧರ್ಮಕ್ಕೆ ಅಪಚಾರವಾಗದೆ ಆಡಳಿತದ ಪಥ ತಪ್ಪಿದಾಗ ಎಚ್ಚರಿಸುವ ಕೆಲಸವನ್ನ ಮಾಡಬೇಕು ಎಂದರು. ಉತ್ತಮ ಕೆಲಸಗಳನ್ನ ಮಾಡಿದಾಗ ಅಂತಹ ಪತ್ರಕರ್ತರನ್ನ ಗುರುತಿಸಿ ಗೌರವಿಸುವ ಕೆಲಸ ನಿರಂತರವಾಗಿ ಆಗಲಿ. ಮಿಥುನ್ ಕೊಡೆತ್ತೂರು ಅವರು ತಮ್ಮ ಉತ್ತಮ ವರದಿಯಿಂದ ಇಂದು ಪ್ರಶಸ್ತಿಗೆ ಪಾತ್ರರಾಗಿದ್ದು ಇಂಥವರ ಸಂಖ್ಯೆ ಹೆಚ್ಚಾಗಲಿ ಎಂದು ಹರಿರಾಮ್ ಶಂಕರ್ ಶುಭ ಹಾರೈಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಹಿರಿಯ ಪತ್ರಕರ್ತ ಕೆ ಆನಂದ ಶೆಟ್ಟಿ, ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಜಗನ್ನಾಥ ಶೆಟ್ಟಿ ಬಾಳ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಆರ್, ಪದ್ಯಾಣ ಗೋಪಾಲಕೃಷ್ಣ ಅವರ ಹಿರಿಯ ಪುತ್ರ ವಿಶ್ವೇಶ್ವರ ಪದ್ಯಾಣ ಉಪಸ್ಥಿತರಿದ್ದರು. ಈ ಒಂದು ಅವಕಾಶ ಸಿಕ್ಕಿದಾಗ ನಾವು ಸಿವಿಲ್ ಸರ್ವಿಸ್ ಕಾರ್ಪೊರೇಷನ್ ಟೈಮಲ್ಲಿ ಒಂದು ಪಿ ಸಾಯಿನಾಥ್, ಬಾಲಭೂಮಿ ಸಾಯಿನಾಥ್ ಅಂತ ಅವ್ರದ್ದು ಎವ್ರಿಬಡಿ ಲವ್ಸ್ ಅ ಗುಡ್ ಡ್ರಾಟ್ ಅಂತ ಒಂದು ಪುಸ್ತಕ ಇದೆ. ಅದು ಇಟ್ ಈಸ್ ಕಂಪ್ಲೀಟ್ಲಿ ಅಬೌಟ್ ರೂರಲ್ ರಿಪೋರ್ಟಿಂಗ್. ಅದರಲ್ಲಿ ಯಾವ ರೀತಿಯಲ್ಲಿ ಗ್ರಾಮಗಳಲ್ಲಿ ಹೋಗಿ ಬ್ಯೂರೋಕ್ರಸಿದು ಫೇಲರು, ಪೊಲಿಟಿಷಿಯನ್ಸ್ದು ಫೇಲರು, ಅಡ್ಮಿನಿಸ್ಟ್ರೇಷನ್ದು ಫೇಲರು, ಪೊಲೀಸದು ಫೇಲರು, ಇದೆಲ್ಲ ವಿಲೇಜಸ್ ಅಲ್ಲಿ ಹೋಗಿ ಅಲ್ಲಿರುವಂತ ಒಂದು ರಿಯಲ್ ಇಮೇಜ್ ಅನ್ನು ಡೆಪಿಕ್ಟ್ ಮಾಡಿರುವಂತ ಪುಸ್ತಕ. ಆ ಪುಸ್ತಕ ಓದುವಾಗ ರಿಯಲ್ ಇಂಡಿಯಾ ಏನಂತ ಗೊತ್ತಾಗ್ತದೆ. ಈಗ ಕಾಮನ್ವೆಲ್ತ್ ಗೇಮ್ಸ್ ಇಂಡಿಯಾದಲ್ಲಿ ನಡೆದಿದಾಗ ಆವಾಗ ಹೊರಗಿಂದ ಸ್ಪೋರ್ಟ್ಸ್ ಪರ್ಸನ್ಸ್ ಬರ್ತಾರೆ ಅಂತ ಕಾರಣಕ್ಕೆ ನಮ್ಮ ನ್ಯೂ ಡೆಲ್ಲಿಯಲ್ಲಿ ಇರುವಂತ ಸ್ಲಮ್ ಏರಿಯಾಗಳಲ್ಲಿ ಎಲ್ಲ ಗ್ರೀನ್ ಶೀಟ್ ಹಾಕಿ ಯಾರು ಕಾಣದೆ ದಾರಿ ಮೇಲೆ ಹೊರಗಿಂದ ಬಂದಿರುವಂತವ್ರು ಹೋಗುವಾಗ ಯಾರು ಕಾಣದೆ ಹೈಡ್ ಮಾಡಿರುವಂತ ಒಂದು ಪ್ರಕರಣ ಆಗಿ ಅದೊಂದು ಕಾಂಟ್ರವರ್ಸಿ ಆಗಿದೆ. ಆವಾಗ ಯಾಕೆ ನಾವು ಹೈಡ್ ಮಾಡಬೇಕು, ನಮ್ಮ ರಿಯಾಲಿಟಿ ಎಲ್ಲರೂ ಕಾಣಲಿ ಅಂತ.